ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಹಳ್ಳಿಯ ಶಾಲೆ ಅಂದ ತಕ್ಷಣ ಪ್ರತಿಯೊಬ್ಬರ ಕಣ್ಣ ಮುಂದೆ ಬರುವಂಥ ಚಿತ್ರಣ ಅಂತ ಹೇಳಿದರೆ ಅದು ಸೋರುವ ಸೂರು, ಅದರ ಜೊತೆಗೇನೆ ಕರಿ ಹಲಗೆ, ಬಟ್ಟೆಯಲ್ಲಿ ಮಣ್ಣು ತುಂಬಿದ ವಿದ್ಯಾರ್ಥಿಗಳು, ಮುರಿದ ಬೆಂಚು, ಹೀಗೆ ಹತ್ತಾರು ಚಿತ್ರಣಗಳು ನಮ್ಮ ಕಣ್ಣ ಮುಂದೆಗೆ ಬರುತ್ತೆ. ಅದರಲ್ಲೂ ಕನ್ನಡ ಮಾಧ್ಯಮ ಶಾಲೆ ಅಂತ ಹೇಳಿದರೆ ಅಲ್ಲಿ ಅಷ್ಟಾಗಿ ಉತ್ತಮ ಶಿಕ್ಷಣ ಸಿಗೋದಿಲ್ಲ ಅನ್ನೋವಂಥದ್ದು ಕೆಲವೊಂದಿಷ್ಟು ಜನರ ಮನಸ್ಥಿತಿಯಾಗಿರುತ್ತೆ. ಆದರೆ ಈ ಎಲ್ಲ ವಿಚಾರಗಳಿಗೂ ತದ್ವಿರುದ್ಧವಾಗಿ ಕನ್ನಡ ವಿದ್ಯಾಸಂಸ್ಥೆ ವಿದ್ಯಾರ್ಥಿಗಳ ಸರ್ವಾಂಗೀಣ ಬೆಳವಣಿಗೆಯಲ್ಲಿ ಮಹತ್ತರವಾದ ಪಾತ್ರ ವಹಿಸುತ್ತೆ ಅನ್ನೋದನ್ನು ತೋರಿಸಿಕೊಟ್ಟಿರುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ರಾಮಕುಂಜ ವಿದ್ಯಾಸಂಸ್ಥೆ. ಇಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚುತ್ತಾ ಇದ್ದಾರೆ. ಅದರ ಜೊತೆಗೇನೆ ಸಂಸ್ಕೃತದಿಂದ ಪ್ರಾರಂಭವಾದಂತಹ ಕಲಿಕೆ ಇದೀಗ ಪ್ರಾಥಮಿಕ, ಪ್ರೌಢ, CBSE, PUC ಹೀಗೆ ಪ್ರತಿಯೊಂದು ಹಂತದಲ್ಲಿ ಕೂಡ ಅಭಿವೃದ್ಧಿಯಾಗ್ತಾ ಇದೆ. ವಿಶ್ವವಿಖ್ಯಾತ ಪೇಜಾವರ ಶ್ರೀಗಳಿಂದ ಸ್ಥಾಪಿತವಾದಂತಹ ವಿದ್ಯಾಸಂಸ್ಥೆ ಯಾವ ರೀತಿಯಾಗಿದೆ, ಇಲ್ಲಿನ ಚಿತ್ರಣ ಹೇಗಿದೆ ಅನ್ನೋದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ತೋರಿಸಿಕೊಡ್ತೀವಿ. ಭಾಷೆಗಾಗಿ ಶಿಕ್ಷಣ, ಮಾತೃಭಾಷೆಯಲ್ಲಿಯೇ ಶಿಕ್ಷಣ, ಮಾಧ್ಯಮ ಯಾವುದೇ ಇರಲಿ ಭಾರತೀಯ ಸಂಸ್ಕೃತಿಗೆ ಅಗ್ರಸ್ಥಾನ. ಇದು ವಿಶ್ವವಿಖ್ಯಾತ ಪೇಜಾವರ ಶ್ರೀಗಳ ಮೂಲ ತತ್ವ. ಹಾಗಾಗಿ ಇವರು ಭಾರತೀಯ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸೋದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಸರ್ವಾಂಗೀಣ ಬೆಳವಣಿಗೆಗೆ ಬೇಕಾಗಿರುವಂತಹ ಶಿಕ್ಷಣವನ್ನು ಕೂಡ ಇಲ್ಲಿ ನೀಡಲಾಗ್ತಾ ಇರುವಂಥದ್ದು. ಹಾಗಾದರೆ ಬನ್ನಿ ರಾಮಕುಂಜ ವಿದ್ಯಾಸಂಸ್ಥೆಯ ಸಂಪೂರ್ಣ ಚಿತ್ರಣವನ್ನು ಕಣ್ತುಂಬಿಕೊಳ್ಳೋಣ. ಶ್ರೀರಾಮಕುಂಜೇಶ್ವರ ಸಂಸ್ಕೃತ ಹಿರಿಯ ಪ್ರಾಥಮಿಕ ಶಾಲೆಯ ನಿವೃತ್ತ ಹಿರಿಯ ಗುರುಗಳು, ಅದರ ಜೊತೆಗೇನೆ ರಾಜ್ಯ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು, ಸದ್ಯಕ್ಕೆ ರಾಮಕುಂಜೇಶ್ವರ ವಿದ್ಯಾವರ್ಧಕ ಸಂಘದ ಸಂಚಾಲಕರಾಗಿರುವಂತಹ ಟಿ ನಾರಾಯಣ ಭಟ್ ಸರ್ ಇದ್ದಾರೆ. ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೇನೆ. ರಾಮಕುಂಜ ವಿದ್ಯಾಸಂಸ್ಥೆಯ ನಾಡಿ ಮಿಡಿತವನ್ನ ಹತ್ತಿರದಿಂದ ಬಲ್ಲವರು ಸರ್ ನೀವು. ಹಾಗಾಗಿ ವಿದ್ಯಾಸಂಸ್ಥೆಯನ್ನ ಪ್ರತಿಯೊಂದು ಹಂತದಲ್ಲಿ ಕೂಡ ಅಭಿವೃದ್ಧಿ ಆಗುವುದನ್ನು ಕಂಡಿದ್ದೀರಾ. ಆದರೆ ಏಳು ಬೀಳುಗಳು ಗೊತ್ತಿರುತ್ತೆ ಸರ್. ಹಾಗಾಗಿ ಅಂದಿನ ವಿದ್ಯಾಸಂಸ್ಥೆ ಹಾಗೇನೆ ಇಂದಿನ ವಿದ್ಯಾಸಂಸ್ಥೆ, ಅಭಿವೃದ್ಧಿ ಕಂಡಂತಹ ವಿದ್ಯಾಸಂಸ್ಥೆಯ ಬಗ್ಗೆ ಮಾತನಾಡೋದಾದ್ರೆ, ನಮ್ಮ ಶ್ರೀರಾಮಕುಂಜೇಶ್ವರ ವಿದ್ಯಾವರ್ಧಕ ಸಭಾ 1919ರಲ್ಲಿ ಸ್ಥಾಪನೆ ಆಯಿತು. ಸ್ಥಾಪನೆ ಆಗುವಾಗ ಕೇವಲ ಸಂಸ್ಕೃತಕ್ಕೆ ಆದ್ಯತೆ ಕೊಡ್ತಾ ಇದ್ದರು. ಯಾಕೆ ಕೊಡ್ತಾ ಇದ್ರು ಅಂದರೆ ಆ ಕಾಲದಲ್ಲಿ ಗುರುಕುಲ ಶಿಕ್ಷಣ ಪದ್ಧತಿ ಇತ್ತು, ಸಂಸ್ಕೃತಕ್ಕೆ ಆದ್ಯತೆ ಇತ್ತು. ಅದು ಶ್ರೀರಾಮಕುಂಜೇಶ್ವರ ದೇವಸ್ಥಾನದ ಗೋಪುರದಲ್ಲಿ ಆರಂಭ ಆಯಿತು. ಅಲ್ಲಿ ಸುಮಾರು 60 ವರ್ಷಗಳ ಕಾಲ ಶ್ರೀರಾಮಕುಂಜೇಶ್ವರ ವಿದ್ಯಾಸಂಸ್ಥೆಗಳ 60 ವರ್ಷಗಳ ಕಾಲ ಅಲ್ಲಿ ನಡೆಯಿತು. 1950ರಲ್ಲಿ ಪೇಜಾವರ ವಿಶ್ವೇಶತೀರ್ಥ ಸ್ವಾಮೀಜಿಯವರು ಈ ಸಂಸ್ಥೆಯ ಅಧ್ಯಕ್ಷರಾದರು. ಅವರು ಬಾಲ್ಯದಲ್ಲಿ 1938ರಲ್ಲಿ ಅದೇ ವಿದ್ಯಾಸಂಸ್ಥೆಯಲ್ಲಿ 1ನೇ ತರಗತಿಯನ್ನು ಅಲ್ಲೇ ವಿದ್ಯಾಭ್ಯಾಸ ಮಾಡಿದರು. 50ನೇ ಇಸವಿಯಲ್ಲಿ ಅವರ ಅಧ್ಯಕ್ಷರಾಗಿ ಆಯ್ಕೆಗೊಂಡರು. ಆ ನಂತರ ಈ ಸಂಸ್ಕೃತ ಭಾಷೆ ಸಮಾಜದ ಎಲ್ಲ ವರ್ಗದ ಜನರಿಗೆ ಅದು ಉಪಯೋಗ ಆಗುವುದಿಲ್ಲ ಎನ್ನುವಂತಹ ದೃಷ್ಟಿಯಿಂದ ಅಲ್ಲಿ ಜನರಲ್ ಶಾಲೆಯಾಗಿ ಪರಿವರ್ತನೆ ಮಾಡಬೇಕು ಅಂತ ಯೋಜನೆಯನ್ನು ಹಾಕಿದರು. ಹಾಗೆ 1952ರಿಂದ ಕನ್ನಡ ಮಾಧ್ಯಮ ಶಾಲೆಯನ್ನಾಗಿ ಮಾಡಿದರು. ಸಂಸ್ಕೃತ ಪಾಠಶಾಲೆಯನ್ನು ಉಳಿಸಿಕೊಂಡು ಕನ್ನಡ ಮಾಧ್ಯಮ ಶಾಲೆಯನ್ನಾಗಿ ಪರಿವರ್ತನೆ ಮಾಡಿದರು.
ಅದರ ಜೊತೆಗೆ ಪ್ರೌಢಶಾಲೆ ಕೂಡ ಅಲ್ಲಿ ಆರಂಭಗೊಂಡಿತ್ತು. ಆನಂತರ ಇಲ್ಲಿ ಊರಿನ ಎಲ್ಲ ವಿದ್ಯಾರ್ಥಿಗಳು ಬರಲಿಕ್ಕೆ ಆರಂಭಿಸಿದರು. ಆದರೆ ಸುಮಾರು 1975 ಇಸವಿಯ ಕಾಲಕ್ಕೆ ದೇವಸ್ಥಾನದ ಗೋಪುರದಲ್ಲಿದ್ದಂಥ ಈ ಶಾಲೆ ಒಂದು ಸ್ವಲ್ಪ ಗಣನೀಯ ಪ್ರಮಾಣದಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗಲಿಕ್ಕೆ ಶುರುವಾಯಿತು. ಯಾಕೆಂದರೆ ದೇವಸ್ಥಾನದ ಗೋಪುರ ಅಂದಾಗ ಎಲ್ಲ ವರ್ಗದ ಜನರಿಗೆ ಬರಲಿಕ್ಕೆ ಆಗೋದಿಲ್ಲ. ಆ ದೃಷ್ಟಿಯಿಂದ ಅಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಯಿತು. ಆ ಸಂದರ್ಭದಲ್ಲಿ ನಾನು ಕೂಡ ಅದೇ ವಿದ್ಯಾಸಂಸ್ಥೆಗೆ ಸೇರಿದೆ. ಪೇಜಾವರ ವಿಶ್ವೇಶತೀರ್ಥ ಸ್ವಾಮೀಜಿಯವರು ನನ್ನನ್ನು ಅಲ್ಲಿ ಶಿಕ್ಷಕರನ್ನಾಗಿ ಆಯ್ಕೆ ಮಾಡಿದರು. ಗುರುಗಳು ಹೇಳಿದರು, ಈ ಶಾಲೆ ಅಭಿವೃದ್ಧಿ ಆಗಬೇಕು, ಹೇಗೆ ಸಾಧ್ಯ ಅಂತ ಕೇಳಿದರು. ಆಗ ನನ್ನ ಮನಸ್ಸಿನ ಭಾವನೆಗಳನ್ನು ಅವರ ಮುಂದಿಟ್ಟೆ. ಇದಕ್ಕೆ ಪ್ರತ್ಯೇಕವಾದಂತಹ ಕಟ್ಟಡ ಆದರೆ ಮಾತ್ರ ಈ ಶಾಲೆ ಉಳಿಬೋದು, ಇಲ್ಲಾಂದರೆ ಇನ್ನು ಮುಂದಿನ ದಿನಗಳಲ್ಲಿ ಉಳಿಯುವುದಿಲ್ಲ ಅಂತ. ಹಾಗೆ 1978ರಲ್ಲಿ ಆ ವಿದ್ಯಾಸಂಸ್ಥೆಗೆ ಒಂದು ಪ್ರತ್ಯೇಕವಾದಂತಹ ಕಟ್ಟಡವನ್ನು ರಚಿಸಿದರು. ಸುಮಾರು 40-50 ಮಕ್ಕಳಿದ್ದದ್ದು ಏರಿಕೆ ಆಗ್ತಾ ಸುಮಾರು 500ರವರೆಗೆ ಮಕ್ಕಳ ಸಂಖ್ಯೆ ತಲುಪಿತು. ಶ್ರೀರಾಮಕುಂಜೇಶ್ವರ ಸಂಸ್ಕೃತ ಹಿರಿಯ ಪ್ರಾಥಮಿಕ ಶಾಲೆ ಎನ್ನುವಂಥದ್ದು ಸುಮಾರು ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಸರಾಂತ ಒಂದು ಶಾಲೆ ಆಯಿತು. ಎಷ್ಟೋ ವಿದ್ಯಾಸಂಸ್ಥೆಗಳಿಂದ ಈ ಶಾಲೆಯನ್ನು ನೋಡಲಿಕ್ಕೆ ಬಸ್ಸುಗಳಲ್ಲಿ, ವಾಹನಗಳಲ್ಲಿ ಬೇರೆ ಬೇರೆ ಶಾಲೆಗಳವರೆಲ್ಲ ಬಂದು ಈ ಶಾಲೆಯನ್ನು ನೋಡಿ ಅವರ ಶಾಲೆಯನ್ನು ಕೂಡ ಅಭಿವೃದ್ಧಿ ಮಾಡಲಿಕ್ಕೆ ಇದೊಂದು ಆದರ್ಶವಾದಂಥ ವಿದ್ಯಾಸಂಸ್ಥೆ ಆಯಿತು. ಪುತ್ತೂರು ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವಾರು ಪ್ರಶಸ್ತಿಗಳನ್ನು ಕೂಡ ಪಡೆದಂತಹ ಶಾಲೆ ಇದು. ಇದು ಸುಮಾರು 1990ರಿಂದ ಸುಮಾರು 2015ನೇ ಇಸವಿಯವರೆಗೂ ಕೂಡ ತನ್ನ ಗುಣಮಟ್ಟವನ್ನು ಹಾಗೂ ಸ್ಟ್ರೆಂತನ್ನು ಅದು ಉಳಿಸಿಕೊಂಡು ಬಂದಂಥ ವಿದ್ಯಾಸಂಸ್ಥೆ. ಈ ಒಂದು ವಿದ್ಯಾಸಂಸ್ಥೆ ಅಭಿವೃದ್ಧಿ ಆದ ಒಂದು ಪರಿಣಾಮದಿಂದಾಗಿ ವಿಶ್ವೇಶತೀರ್ಥ ಸ್ವಾಮೀಜಿಯವರಿಗೂ ರಾಮಕುಂಜದಲ್ಲಿ ಇನ್ನಷ್ಟು ವಿದ್ಯಾಸಂಸ್ಥೆಗಳನ್ನು ಕಟ್ಟಬೇಕು ಅಂತ ಒಂದು ರೀತಿಯ ಪ್ರೇರಣೆ ಬಂತು. ಹಾಗೆ ಅಲ್ಲಿಂದ ನಮ್ಮ ಜೂನಿಯರ್ ಕಾಲೇಜು ಆರಂಭ ಆಯಿತು. ಆನಂತರ ಡಿಗ್ರಿ ಕಾಲೇಜನ್ನು ಸ್ಟಾರ್ಟ್ ಮಾಡಿದೆವು. ಆನಂತರ ಈಗ ಆಂಗ್ಲ ಮಾಧ್ಯಮ ಶಾಲೆ ಆಗ್ತಾ ಉಂಟು, ಬೆಳೀತಾ ಉಂಟು. ಅದೇ ರೀತಿ CBSE ಸಿಲೆಬಸ್ಸಿನ ವಿದ್ಯಾಸಂಸ್ಥೆ ಕೂಡ ನಮ್ಮಲ್ಲಿ ಬೆಳೀತಾ ಉಂಟು. ಒಂದು ರೀತಿಯಲ್ಲಿ ಇದಕ್ಕೆ ಒಂದು ಪ್ರೇರಣೆ ಈ ಪ್ರಾಥಮಿಕ ಶಾಲೆ ಆಯಿತು. ಅದರ ಪ್ರೇರಣೆಯಿಂದ ಇವತ್ತು ಸುಮಾರು 2,500 ವಿದ್ಯಾರ್ಥಿಗಳು ನಮ್ಮ ರಾಮಕುಂಜದಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಒಂದು ಮುಚ್ಚುವಂತಹ ಶಾಲೆಯಲ್ಲಿದ್ದಂತಹ ನನ್ನ ಹೆಸರು ನಾರಾಯಣ ಭಟ್. ನನಗೆ ಒಂದು ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ ಇದೆಲ್ಲ ಬರ್ತದೆ ಅಂತ ಯಾರೂ ಕೂಡ ಕನಸಿನಲ್ಲಿ ಕೂಡ ಯೋಚನೆ ಮಾಡಲಿಲ್ಲ. ಅಂಥ ಒಂದು ಅದ್ಭುತವಾದಂತಹ ಒಂದು ಬೆಳವಣಿಗೆ ಆಗಲಿಕ್ಕೆ ಪೇಜಾವರ ವಿಶ್ವೇಶತೀರ್ಥ ಸ್ವಾಮೀಜಿಯವರು ಇದಕ್ಕೆ ಒಂದು ಪ್ರೇರಣೆ. ಅದೇ ರೀತಿ ಸ್ಥಳೀಯರಾದಂತಹ ಅನೇಕರು ಇದರಲ್ಲಿ ದುಡಿದಿದ್ದಾರೆ. ಅದೇ ರೀತಿ ಜಿಲ್ಲೆ, ರಾಜ್ಯದ ಅನೇಕ ವಿಶ್ವೇಶತೀರ್ಥರ ಅಭಿಮಾನಿಗಳು ಕೂಡ ಇದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅದರಿಂದಾಗಿ ಈ ಹಂತಕ್ಕೆ ಬಂದಿದೆ. ರಾಮಕುಂಜೇಶ್ವರ ವಿದ್ಯಾಸಂಸ್ಥೆಯಲ್ಲಿ ಹಲವಾರು ಹುದ್ದೆಗಳನ್ನು ಅಲಂಕರಿಸಿದಂಥ ಹಿರಿಯರು ಪ್ರಸ್ತುತ ರಾಮಕುಂಜೇಶ್ವರ ಆಂಗ್ಲ ಮಾಧ್ಯಮ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಯಾಗಿರುವಂಥ ಕೆ ಸೇಸಪ್ಪ ರೈ ಅವರು ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ರಾಮಕುಂಜೇಶ್ವರ ವಿದ್ಯಾಸಂಸ್ಥೆ ಅನ್ನುವಂಥದ್ದು ಸದ್ಯಕ್ಕೆ ಈಗ ರಾಜ್ಯ ಮಟ್ಟದಲ್ಲಿ ಕೂಡ ರಾಷ್ಟ್ರ ಮಟ್ಟದಲ್ಲೂ ಹೆಸರು ಮಾಡ್ತಾ ಇರುವಂಥದ್ದು ಪ್ರತಿಯೊಂದು ಹಂತದಲ್ಲಿ ಕೂಡ. ಹಾಗಾಗಿ ಈ ಒಂದು ವಿದ್ಯಾಸಂಸ್ಥೆಯನ್ನು ಬಹಳ ಹತ್ತಿರದಿಂದ ನೀವು ಕಂಡವರು. ಸಂಪೂರ್ಣ ವಿದ್ಯಾಸಂಸ್ಥೆಯ ವಿಚಾರಗಳನ್ನು ಅನಲೈಸ್ ಮಾಡಿ ಹೇಳೋದಾದರೆ ಸರ್, ವಿದ್ಯಾಸಂಸ್ಥೆಯ ಥ್ರೆಟ್ ಆಗಿರ್ಬೋದು, ಸ್ಟ್ರೆಂತ್ ಆಗಿರ್ಬೋದು, ಇವೆಲ್ಲದರ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ ಅಂತ? ಪ್ರಾರಂಭದಲ್ಲಿ ವಿದ್ಯಾಸಂಸ್ಥೆ ಒಂದು ದೇವಳದ ಗೋಪುರದಲ್ಲಿತ್ತು. ಆ ಗೋಪುರದಲ್ಲಿ ನಾನು ವಿದ್ಯಾಭ್ಯಾಸ ಮಾಡಿದವ. ಅದು ಪ್ರೌಢಶಾಲೆಗೆ ಪರಿವರ್ತನೆ ಆಗುವಾಗ ನಾನು ಪ್ರೌಢಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿ, ಮುಖ್ಯವಾಗಿ ಇದೇ ಊರಿನಲ್ಲಿ ಬೆಳೆದವ. ಆ ಸಂದರ್ಭದಲ್ಲಿ ನಮಗೆ ಒಂದು ಕ್ಲಾಸಲ್ಲಿ 2, 3, 4 ಮಕ್ಕಳು ಇರ್ತಾಯಿದ್ರು. ಇಡೀ ಒಂದು ಹಂತದಲ್ಲಿ 67ನೇ ಇಸವಿಗಾಗುವಾಗ ಸಾಧಾರಣ ಇಡೀ 1ನೇ ಕ್ಲಾಸಿಂದ ಹಿಡಿದು SLCವರೆಗೆ ಒಂದು 100 ಮಕ್ಕಳಿದ್ದಿರ್ಬೋದು, ಅಥವಾ 150 ಮಕ್ಕಳು ಮ್ಯಾಕ್ಸಿಮಮ್. ಅಂಥ ಸಂದರ್ಭದಲ್ಲಿ ನಾನು ಇಲ್ಲಿ ವಿದ್ಯಾಭ್ಯಾಸ ಮಾಡಿದೆವು. 67ನೇ ಇಸವಿಯಲ್ಲಿ SLC ಮಾಡಿದ್ದೇನೆ. ಅದರ ನಂತರ ಅಧ್ಯಾಪಕ ಟ್ರೈನಿಂಗನ್ನು ಹಿಡ್ಕೊಂಡು ಬಂದು ಇಲ್ಲಿ ಒಬ್ಬ ಉದ್ಯೋಗಿಯಾಗಿ ಸೇರಿಕೊಂಡೆ. ಅದರ ನಂತರ ಬೇರೆ ಬೇರೆ ಹಂತದಲ್ಲಿ ಇದು ಬೆಳವಣಿಗೆ ಆಗ್ತಾ ಬಂತು. ಅದು ಈಗಿನ ಪದವಿ ಪೂರ್ವ ಕಾಲೇಜಾಗಲಿ, ಅಥವಾ ಪ್ರಾಥಮಿಕ ಶಾಲೆ ಕನ್ನಡ ಮೀಡಿಯಮಿಂದಾಗಲಿ, ಅಥವಾ ಈ ರೆಸಿಡೆನ್ಸ್ ಸ್ಕೂಲ್ ಆಗಲಿ,
ಇದೆಲ್ಲ ಹೊಸ ರೂಪವನ್ನು ತಾಳಲಿಕ್ಕೆ ಪ್ರಾರಂಭ ಆಯಿತು. ಈಗ 100ರ ಒಳಗಿದ್ದ ಸ್ಟ್ರೆಂತು ಇವತ್ತು ನಮಗೆ 2500ದಿಂದ 3000ದಷ್ಟು ಮಕ್ಕಳಿದ್ದಾರೆ. ನಮ್ಮ ಊರು ಬಿಟ್ಟು ಹೊರಗಿನದ್ದೇ ಒಂದು 550 ಮಕ್ಕಳು ನಮ್ಮಲ್ಲಿದ್ದಾರೆ, ಹೊರ ಜಿಲ್ಲೆಯದ್ದು. ಸಾಧಾರಣ ಕರ್ನಾಟಕದ 20 ಜಿಲ್ಲೆಗಳ ಮಕ್ಕಳು ನಮ್ಮಲ್ಲಿ ಕಲಿಯುತ್ತಾ ಇದ್ದಾರೆ. ಅವರು ಈ ವಿಷಯದಲ್ಲಿ ಯಾಕೆ ಇಲ್ಲಿ ಇಷ್ಟು ಆಕರ್ಷಣೆ ಬರ್ತದೆ ಅಂತ ಇತ್ತೀಚೆಗೆ ಸ್ವಾಮಿಯವರು ನನ್ನನ್ನು ಕರೆದಿದ್ದರು. ಬ್ಯಾಂಗ್ಳೂರಲ್ಲಿ ಒಂದು ಪತ್ರಿಕಾಗೋಷ್ಠಿಯಾಗಿ ಮಾಡಿದ್ದೆವು. ಇಲ್ಲಿ ಬರುವಂಥದ್ದು ಮಕ್ಕಳು ಹೆಚ್ಚು ಬರಬೇಕು ಅಂತೇಳಿದರೆ ಈ ಕಾಲದಲ್ಲಿ ನಾವು ಮಕ್ಕಳ ಹತ್ತಿರ ಹೋಗಬೇಕು, ಮಕ್ಕಳನ್ನು ಅತಿಯಾಗಿ ಪ್ರೀತಿಸಬೇಕು, ತನ್ನ ಮಕ್ಕಳಿಂದ ಹೆಚ್ಚು. ಮಕ್ಕಳಲ್ಲಿರುವ ಯಾವ ಚಟುವಟಿಕೆಗಳಿದ್ದಾವೆ ಅದಕ್ಕೆ ಹುರಿದುಂಬಿಸಿ ನಮ್ಮ ಕಾರ್ಯವನ್ನು ಮಾಡಬೇಕು. ಓದು ಬರ ಇಲ್ಲದಂಥ ಮಕ್ಕಳು 8ನೇ ಕ್ಲಾಸಿಗೆ ಬಂದರೂ ಅವರನ್ನು ಪರಿವರ್ತನೆ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳೋದಕ್ಕೆ ನಮ್ಮಲ್ಲಿ ಕನ್ನಡ ಮೀಡಿಯಮ್ ಆಗಲಿ ಇಲ್ಲಿ ಆಗಲಿ ಸಾಧಾರಣ 400 ಹತ್ತಿರ SLCಗೆ ಭಾಗವಹಿಸುವ ಮಕ್ಕಳಲ್ಲಿ ಆ ಒಂದು ಮಟ್ಟ ಎಜುಕೇಷನ್ ಮಟ್ಟವನ್ನು ಏರಿಸಲಿಕ್ಕೆ ನಮಗೆ ಸಾಧ್ಯ ಆಗಿದೆ ಅಂತ ಹೇಳೋದು ಇದರ ಒಳಗುಟ್ಟು. ಯಾವುದಿದ್ರೂ ನಂಬಿಕೆ ಅಂತ ಇರಬೇಕು. ನಾನು ಇಂಥದ್ದು ಸಾಧನೆ ಮಾಡ್ತೇನೆ ಅಂತೇಳಿದರೆ ಅದಕ್ಕೆ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂಥೇಳಿ ನಾವು ನಮ್ಮ ಅಧ್ಯಾಪಕರು ಎಲ್ಲರೂ ಸೇರಿ ತೋರಿಸಿಕೊಟ್ಟಿದ್ದೇವೆ ಅಂತೇಳುವ ಸಂತೋಷವಿದೆ. ಆ ಕಾಲದಲ್ಲಿ ನಮಗೆ ಅಧ್ಯಾಪಕರ ಕೊರತೆ ವಿದ್ಯಾಭ್ಯಾಸವೇ ಇರಲಿಲ್ಲ. ಅಂಥ ಕಾಲದಲ್ಲಿ ಪಂಡಿತರುಗಳನ್ನು ಬೇರೆ ಬೇರೆ ವಿಭಾಗದ ಸರ್ವೀಸ್ ಸಂಬಳ ಇಲ್ಲದೆ ಕೆಲಸ ಮಾಡಿಕೊಂಡು ಇದನ್ನು ಮುಂದೆ ತಂದಿದ್ದಾರೆ. ಅದಕ್ಕೆ ನನಗೆ ನೆನಪಾಗ್ತಾ ಇರೋದು ಕೃಷ್ಣಾಚಾರ್ಯರು, ರಾಮಚಂದ್ರ ಆಚಾರ್ಯರು, ಬಾಜಲಿ ಸುಬ್ರಾಯ ಕಲ್ಲೂರಾಯರು. ಇಂಥವರು ಆ ಕಾಲದಲ್ಲಿ ಇಲ್ಲಿ ದುಡಿದದ್ರಿಂದಾಗಿ ನಮಗೆ ಇವತ್ತು ಇಲ್ಲಿ ಈ ಒಂದು ಸ್ಥಾನದಲ್ಲಿ ನಿಲ್ಲಲಿಕ್ಕೆ ಅರ್ಹತೆ ಬಂದಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತೇನೆ. ಪ್ರಾರಂಭದಲ್ಲಿ ನಮಗೆ ಇದನ್ನು ಅಭಿವೃದ್ಧಿಪಡಿಸಬೇಕು ಅಂತ ಪ್ರೈಮರಿ ಶಾಲೆಯ ಒಂದು ಕಟ್ಟಡ ಗೋಪುರದಿಂದ ತರಿಸಿ ಅದನ್ನು ಬದಲಾವಣೆ ಮಾಡಿ ಮತ್ತೆ ಕನ್ನಡ ಮೀಡಿಯಮ್ ಮತ್ತು ಪದವಿ ಪೂರ್ವ ಕಾಲೇಜಿನ ಬಿಲ್ಡಿಂಗ್ಗಳನ್ನು ಮಾಡಿ ಅದರ ನಂತರ ರೆಸಿಡೆನ್ಷಿಯಲ್ ಆಚೆ ಬಂದು ಅದರ ನಂತರ PU ಈಗ CBSE ಸ್ಕೂಲು ಸಮೇತ ಮಾಡುವ ಹಂತಕ್ಕೆ ಬರುವ ಶಕ್ತಿಯನ್ನು ನಮಗೆ ದೇವರು ಕೊಟ್ಟಿದ್ದಾರೆ. ಆದರೆ ನಮ್ಮಲ್ಲಿ ಇಷ್ಟಿದ್ದರೂ ಹೊರಗಿನ ಮಕ್ಕಳು ನಮ್ಮಲ್ಲಿ ಜಾಸ್ತಿ ಇರೋದು. ಇಷ್ಟಿದ್ದರೂ ನಮಗೊಂದು ಹೆದರಿಕೆ ಅಂತ ಇರ್ತದೆ. ಒಂದು ಶಾಲೆ ನಡೆಸುವಾಗ ಪ್ಲಸ್ ಇರ್ತದೆ, ಮೈನಸ್ ಇರ್ತದೆ. ಮೈನಸ್ ಅಂತ ಹೇಳಿದರೆ ನಮ್ಮದೊಂದು ಪೂರ್ತಿ ಹಳ್ಳಿ, ಇಲ್ಲಿಗೆ ಯಾವ ಸೌಕರ್ಯಗಳು ಮೂಲ ಸೌಕರ್ಯಗಳು ಪೇಟೆದ್ದು ಇಲ್ಲ. ಆದರೂ ನಾವು ಅವರನ್ನು ಮನ ಪರಿವರ್ತನೆ ಮಾಡಿ ಇಲ್ಲಿ ತರಿಸುವ ಪ್ರಯತ್ನ ಮಾಡ್ತಾ ಇದ್ದೇವೆ. ಹತ್ತಿರದಲ್ಲಿ ನಮ್ಮ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಶಾಲೆಗಳು ಏರುತ್ತಾ ಇರುವಾಗ ಸ್ಟ್ರೆಂತಿನ ಒಂದು ಚಾಲೆಂಜ್ ಸಮೇತ ಇರ್ತದೆ. ಇದನ್ನೆಲ್ಲವನ್ನು ನಾವು ಮೀರಿ ನಿಲ್ಲುವುದು ಅಂತೇಳಿದರೆ ನಮ್ಮಲ್ಲಿ ಬಂದ ಮಕ್ಕಳು ಮತ್ತು ಪೋಷಕರನ್ನು ವಿದ್ಯಾವಂತರನ್ನಾಗಿ ಮಾಡಿ ಇಲ್ಲಿಯ ಪ್ರಯೋಜನ ಪಡೆದು ಉಳಿದವರಿಗೆ ಮಾದರಿಯಾಗುವ ಹಾಗೆ ನಡ್ಕೊಳ್ತಾ ಇದ್ದಾರೆ. ನಮಗೆ 500 ಚಿಲ್ಲರೆ ಮಕ್ಕಳು ಹೊರಗಿಂದ ಬರಬೇಕು ಅಂತ ಅದು ಹೋದ ನಮ್ಮ ಮಕ್ಕಳು ಮತ್ತು ಪೇರೆಂಟ್ಸ್ ಅವರು ಪ್ರಚಾರ ಮಾಡೋದ್ರಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಬರಲಿಕ್ಕೆ ಸಾಧ್ಯ ಆಗಿದೆ. ಏನೇ ಇರಲಿ, ಇವತ್ತು ನಾನು ಸಾಧಾರಣ 67ನೇ ಇಸವಿಯಲ್ಲಿ ಸರ್ವೀಸಿಗೆ ಸೇರಿದ್ದೆ. ಸಾಧಾರಣ 58 ವರ್ಷದಲ್ಲಿ ಈ ವಿದ್ಯಾಸಂಸ್ಥೆಯಲ್ಲಿ ಬೇರೆ ಬೇರೆ ರೂಪದ ಕೆಲಸಗಳನ್ನು ಮಾಡ್ತಾ ಇದ್ದೇನೆ. ಒಂದು ರೀತಿ ಆತ್ಮತೃಪ್ತಿ ಸಿಕ್ಕಿದೆ 80ನೇ ವರ್ಷದಲ್ಲಿ ನನಗೆ. ಇದಕ್ಕೆ ಒಂದು ಒಳ್ಳೆಯ ಅಧ್ಯಾಪಕ ವೃಂದ ಇದೆ. ಪ್ರಶಸ್ತಿ ಪಡೆದಂಥ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಪಡೆದಂಥ ಅಧ್ಯಾಪಕರಿದ್ದಾರೆ. ಅದೇ ರೀತಿ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ ಪಡೆದು ಉತ್ತಮ ಉದ್ಯೋಗವನ್ನು ಪಡೆದಂಥ ನಮ್ಮ ಹಳೆ ವಿದ್ಯಾರ್ಥಿ ಬಳಗ ಇದೆ. ಇವರಿಂದೆಲ್ಲ ಇದು ಇವತ್ತು ಒಂದು ಚಂದದ ರೂಪದಲ್ಲಿ ನಡೆಯುತ್ತಿದೆ. ಇದಕ್ಕೆ ಪ್ರಥಮದಲ್ಲಿ ಅಲ್ಲಿಯೇ ಇದೇ ಹುಟ್ಟೂರಿನಲ್ಲಿ ಹುಟ್ಟಿ ಬೆಳೆದಂಥ ನಮ್ಮ ಪೇಜಾವರ ಮಠದ ವಿಶ್ವೇಶ ತೀರ್ಥರು ಮುಖ್ಯ ಕಾರಣ. ಅವರು ನಮ್ಮನ್ನು ಸಣ್ಣ ಮಕ್ಕಳಾಗಿ ತನ್ನ ಕಾರಿನಲ್ಲಿ ಹಿಡ್ಕೊಂಡೋಗಿ ನಾವು ಚರ್ಚೆ ಜಗಳ ಎಲ್ಲವನ್ನು ಮಾಡುವಂಥ ಯೋಗ ನನ್ನ ಪಾಲಿಗೆ ಸಿಕ್ಕಿತ್ತು. ಇವತ್ತು ಅಷ್ಟೇ ಪ್ರೀತಿಯನ್ನು ಈಗಿನ ಗುರುಗಳು ಸಮೇತ ನಮಗೆ ಕೊಟ್ಟು ನಮ್ಮನ್ನು ಬೆಳೆಸ್ತಾ ಇದ್ದಾರೆ. ಅದರಿಂದಾಗಿ ಊರು ಬೆಳೆಯುತ್ತದೆ, ದೇಶ ಬೆಳೆಯುತ್ತದೆ. ಇಂಥದ್ದೇ ಎಲ್ಲ ಕಡೆ ಬೆಳೀಲಿ ಅಂತ ಹೇಳಿಕೊಂಡು ನನ್ನ ಒಂದು ಪ್ರಾರ್ಥನೆ. ರಾಮಕುಂಜೇಶ್ವರ
ಕನ್ನಡ ಮಾಧ್ಯಮ ಪ್ರೌಢಶಾಲೆಯ ಮುಖ್ಯ ಗುರುಗಳಾಗಿರುವಂತಹ ಸತೀಶ್ ಭಟ್ ಬೆಳಿ ನೆಲೆಸರಿದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಈ ವಿದ್ಯಾಸಂಸ್ಥೆ ಪ್ರಾರಂಭ ಆಗಿರುವಂಥದ್ದು ಸಂಸ್ಕೃತ ಕಲಿಕೆಯ ಮೂಲಕ ಅನ್ನುವಂಥದ್ದು. ಆ ಬಳಿಕ ಉತ್ತಮ ರೀತಿಯಾದಂಥ ಅಭಿವೃದ್ಧಿಯನ್ನೇ ಕಂಡಿದೆ. ಹಳ್ಳಿಯಲ್ಲಿರುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಅನುಕೂಲವಾಗುವ ರೀತಿಯಾಗಿ ಬೆಳೆದು ನಿಂತಿರುವಂಥದ್ದು ಸರ್. ಹಾಗಾಗಿ ಅಭಿವೃದ್ಧಿಯ ಹೆಜ್ಜೆಯ ಬಗ್ಗೆ ಮಾತನಾಡುವುದಾದ್ರೆ, ಅಭಿವೃದ್ಧಿ ಅಂತ ಹೇಳಿದರೆ ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ಆಡಳಿತ ಮಂಡಳಿಯ ಒಂದು ದೂರದರ್ಶಿತ್ವ ಮತ್ತು ಶಿಕ್ಷಕರ ಒಂದು ಇಚ್ಛಾಶಕ್ತಿ, ಇದರಿಂದಾಗಿ ನಾವು ಇದನ್ನು ಮಾಡಲಿಕ್ಕೆಲ್ಲ ಸಾಧ್ಯ ಆಯಿತು. ಅದಕ್ಕೆ ಪೂರಕವಾಗಿ ನಮ್ಮ ಕಿರಿಯ ಈಗಿನ ಸ್ವಾಮೀಜಿಯವರ ಒಂದು ದೂರದರ್ಶಿತ್ವ ಮತ್ತು ಇಚ್ಛಾಶಕ್ತಿ, ಅದನ್ನು ಮೆಚ್ಚಿಕೊಳ್ಳಲೇಬೇಕು, ನಾವು ಅನುಕರಣೆ ಮಾಡಬೇಕು. ಅವರು ಒಂದು ಇಡೀ ವರ್ಷಕ್ಕೆ ಒಮ್ಮೆ ಬಂದು ಒಂದು ಯೋಜನೆ ಹಾಕಿಕೊಡ್ತಾರೆ. ಅವರ ಮಾರ್ಗದರ್ಶನದಲ್ಲಿ ನಾವು ನಡೀತೇವೆ. ಹಾಗಾಗಿ ಅವರೇ ನಮಗೆ ಪ್ರೇರೇಪಣೆ. ಎರಡನೇದು ನಮಗೆ ಆಡಳಿತ ಮಂಡಳಿ, ಅವರು ವರ್ಷಕ್ಕೆ 2 ಸಲ ಸೇರಿ ಈ ವರ್ಷ ಏನು ಮಾಡಿಕೊಡ್ಬೇಕು, ಏನು ಹೊಸ ಕಾರ್ಯಕ್ರಮ ಹಾಕ್ಕೊಳ್ಬೇಕು ಅಂತ ನಾವೆಲ್ಲ ಪ್ಲ್ಯಾನ್ ಮಾಡ್ತೇವೆ. ಇನ್ನೂ ಹೆಚ್ಚು ಅಂದರೆ ಇಲ್ಲಿ ಕಲಿತು ಬೇರೆ ಬೇರೆ ಕಂಪನಿಯಲ್ಲಿರುವ ಮಲ್ಟಿನ್ಯಾಷನಲ್ ಕಂಪನೀಸಲ್ಲಿ ನಮಗೆ ವರ್ಷವೂ ವಾಲಂಟಿಯರ್ಸ್ ಬರ್ತಾರೆ, 50-70 ಜನ. ಈಗ ಇವತ್ತೊಬ್ಬರು ಫೋನ್ ಮಾಡಿದರು, ನಾವು ಸಿಸ್ಕೋದವರು ಅಕ್ಟೋಬರ್ 12ನೇ ತಾರೀಕಿಗೆ ಬಂದು ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಸ್ಕಿಲ್ ಹೇಳಿಕೊಡ್ತೇವೆ ಅಂತ. ಅದರಿಂದಾಗಿ ಮಕ್ಕಳಿಗೆ ಎಕ್ಸ್ಪೋಜರ್ ತುಂಬ ಸಿಗ್ತದೆ, ಅವರಿಗೆ ಮಾತನಾಡುವ ಧೈರ್ಯ ಇದೆ. ಹಾಗಾಗಿ ನಮಗೆ ಇನ್ನೂ ಬಲಪಡಿಸಲಿಕ್ಕೆ ಇದೆಲ್ಲ ಸಾಧ್ಯ ಆಗಿದೆ ನಮಗೆ. ಓಕೆ ಸರ್, ಸಂಪೂರ್ಣ ವಿದ್ಯಾಸಂಸ್ಥೆಯ ಒಳನೋಟದ ಬಗ್ಗೆ ಹೇಳೋದಾದರೆ, ಒಂದು ನಮ್ಮಲ್ಲಿ ಎಲ್ಲ ಅತ್ಯಂತ ವ್ಯವಸ್ಥಿತ ಶಾಲೆ ಈ ಕನ್ನಡ ಮೀಡಿಯಂ ಶಾಲೆ ಅಂತ ಹೇಳಲಿಕ್ಕೆ ಅತ್ಯಂತ ಖುಷಿ ಪಡ್ತೇವೆ. ಎಲ್ಲ ಹೆಚ್ಚಿನ ಕ್ಲಾಸ್ಗಳು ಸ್ಮಾರ್ಟ್ ಕ್ಲಾಸ್ ಆಗಿದೆ. 2 ಲ್ಯಾಬ್ಗಳು ಸ್ಮಾರ್ಟ್ ಲ್ಯಾಬ್ಗಳಾಗಿವೆ. ಮತ್ತು ಆ ಹೊಸತನಕ್ಕೆ ಒಗ್ಗಿಕೊಂಡು ವಿಡಿಯೋ ಎಡಿಟಿಂಗ್, ನಮ್ಮ SRHS ನ್ಯೂಸ್ ಚಾನಲ್ ಅಂತ ಇದೆ, ಅದನ್ನು ವಿದ್ಯಾರ್ಥಿಗಳಿಗೆ ನ್ಯೂಸ್ ಓದ್ತಾರೆ. 2,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅದಕ್ಕೆ. ಹಾಗೆ ಚಿಕ್ಕ ಪ್ರಾಯದಲ್ಲೇ ಅವರಿಗೆ ಈ ಸ್ಕಿಲ್ ಹೇಳಿಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಮಕ್ಕಳೇ ಕ್ಯಾಮರಾವನ್ನು ಆನ್ ಮಾಡ್ತಾರೆ, ಮಕ್ಕಳೇ ಅದನ್ನು ನಿರ್ವಹಣೆ ಮಾಡ್ತಾರೆ. ಹಾಗಾಗಿ ಎಲ್ಲ ಸ್ಕಿಲ್ಗಳನ್ನು ವಿದ್ಯಾರ್ಥಿಗಳಿಗೆ ಕೊಡುವಾಗ ಒಬ್ಬ ವಿದ್ಯಾರ್ಥಿ ಕಲಿಕೆಯಲ್ಲಿ ಹಿಂದೆ ಉಳಿದ್ರು ಬೇರೆ ಸ್ಕಿಲ್ನಿಂದ ಜೀವನ ನಿರ್ವಹಣೆ ಮಾಡೋದು ಸುಲಭ. ಇದರಿಂದ ನಮ್ಮಲ್ಲಿ ಯಾವುದೇ ವಿದ್ಯಾರ್ಥಿ ಶಾಲೆ ಬಿಟ್ಟು ಹೋಗುವಂಥ ಪರಿಸ್ಥಿತಿಯೇ ಬರೋದಿಲ್ಲ. ಯಾಕಂದರೆ ಅವರಿಗೆ ಒಂದಲ್ಲ ಒಂದು ಆದ್ಯತೆ ಅವಕಾಶ ಸಿಗ್ತದೆ. ಇನ್ನೊಂದು ಏನು ಸಿಗದಿದ್ರೆ ಸ್ಪೋರ್ಟ್ಸಲ್ಲಿ ಅವರಿಗೆ ಆಸಕ್ತಿ ಇದ್ದರೆ ಅದಕ್ಕೂ ಪ್ರೋತ್ಸಾಹ ಕೊಡ್ತೇವೆ. ಹಾಗಾಗಿ ಮಕ್ಕಳಿಗೆ ಇಲ್ಲಿ ತರಕಾರಿ ಮಾಡ್ತೇವೆ, ನಾವು ತರಕಾರಿ ಮಾಡಿಸ್ತೇವೆ. ಹಾಗಾಗಿ ಸ್ವಂತ ಬಲದಲ್ಲಿ ಬದುಕುವಂಥ ಒಂದು ಧೈರ್ಯ ತುಂಬಿಸುವ ಕಾರಣ ಯಾವುದೇ ವಿದ್ಯಾರ್ಥಿ ಅಥವಾ ಪೋಷಕರು ನಮಗೆ ಕಂಪ್ಲೇಂಟನ್ನು ಮಾಡೋದಿಲ್ಲ. ಆ ದೃಷ್ಟಿಯಲ್ಲಿ ಶ್ರೀಗಳ ನೇತೃತ್ವದಲ್ಲಿ ನಡೆಯುವಂಥ ಈ ಸಂಸ್ಥೆ, ಇದರಲ್ಲಿ ನಾವು ಇದ್ದೇವೆ ಅಂತ ಹೇಳೋದೇ ಭಾರಿ ಖುಷಿಯ ವಿಷಯ. ರಾಮಕುಂಜ ವಿದ್ಯಾಸಂಸ್ಥೆ ವಿದ್ಯಾರ್ಥಿಗಳಲ್ಲಿ ಅಕ್ಷರದ ದಾಹವನ್ನು ತಣಿಸ್ತಾ ಇದೆ, ಕ್ರೀಡೆಯಲ್ಲಿ ಸಾಧನೆಯ ಹಾದಿಯನ್ನು ತೋರಿಸ್ತಾ ಇದೆ. ಪಾಠದ ಜೊತೆಗೆ ಪಠ್ಯೇತರವಾಗಿ ಕೂಡ ವಿದ್ಯಾರ್ಥಿಗಳು ತೊಡಗಿಸೋ ರೀತಿಯಾದಂತಹ ಸಕಲ ವ್ಯವಸ್ಥೆಗಳು ಕೂಡ ರಾಮಕುಂಜ ವಿದ್ಯಾಸಂಸ್ಥೆಯಲ್ಲಿ ಇರುವಂಥದ್ದು. ವಿಶಾಲವಾಗಿರುವಂತಹ ಆಧುನಿಕ ತಂತ್ರಜ್ಞಾನಗಳು ಇರುವಂತಹ ತರಗತಿ ಕೊಠಡಿಯಿಂದ ಹಿಡಿದು ಪ್ರಯೋಗಾಲಯಗಳು, ಅದೂ ಕೂಡ ಎಲ್ಲೂ ಕಾಣಸಿಗದ ರೀತಿಯಾದಂತಹ ಪ್ರಯೋಗಾಲಯಗಳು ನಿಮಗೆ ರಾಮಕುಂಜದಲ್ಲಿ ಕಾಣಸಿಗ್ತಾ ಇರುವಂಥದ್ದು. ವಿಶಾಲವಾಗಿರುವಂತಹ ಕ್ರೀಡಾಂಗಣ, ವಿದ್ಯಾಸಂಸ್ಥೆಗೆ ಪ್ರತಿಯೊಂದು ಹಂತದಲ್ಲಿ ಕೂಡ ಪೋಷಕರ ಸಹಕಾರ ಇರೋದ್ರಿಂದಾಗಿ ವಿದ್ಯಾರ್ಥಿಗಳ ಬೆಳವಣಿಗೆ ಕೂಡ ಆಗ್ತಾ ಇದೆ. ಇದರ ಜೊತೆಗೇನೆ ತಾಲೂಕಿನಾದ್ಯಂತ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ರಾಮಕುಂಜ ವಿದ್ಯಾಸಂಸ್ಥೆ ಹೆಸರು ಮಾಡ್ತಾ ಇರುವಂಥದ್ದು. ಇದೀಗ ವಿದ್ಯಾರ್ಥಿಗಳು ಇನ್ನೊಂದು ವಿಶೇಷವಾದ ಸಾಧನೆ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ಅದು ಕಬಡ್ಡಿಯ ಮೂಲಕ ಬಲಿಷ್ಠ ತಂಡಗಳ ಜಿದ್ದಾಜಿದ್ದಿನ ಹಣಾಹಣಿಗೆ ರಾಮಕುಂಜ ವಿದ್ಯಾಸಂಸ್ಥೆಯ ಮೈದಾನ ಕೂಡ ಸಜ್ಜಾಗಿರುವಂಥದ್ದು. ಇದೇ ತಿಂಗಳ 27-28ರಂದು ಮೈಸೂರು ವಿಭಾಗ ಮಟ್ಟದ ಕಬಡ್ಡಿ ಪಂದ್ಯಾಟ ಕೂಡ ರಾಮಕುಂಜ ವಿದ್ಯಾಸಂಸ್ಥೆಯಲ್ಲಿ ನಡೆಯಲಿಕ್ಕಿರುವಂಥದ್ದು. ನಿಮ್ಮ ವಿದ್ಯಾರ್ಥಿಗಳ ಜೀವನ ಉತ್ತಮವಾಗಿರಬೇಕು, ಸರ್ವಾಂಗೀಣ ಬೆಳವಣಿಗೆ ಆಗಬೇಕು ಅಂತ ಹೇಳಿದರೆ ನಿಮ್ಮ ಆಯ್ಕೆ ರಾಮಕುಂಜ ವಿದ್ಯಾಸಂಸ್ಥೆ ಆಗಿರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಲತೇಶ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ